ನೆಲ್ಲಿದಡಿಗುತ್ತಿನ ಮನೆಯವರಿಗೆ ಸಂಕ್ರಮಣ ಪೂಜೆಗೆ ಎಂಎಸ್ಸಿಝಡ್ನಿಂದ ಅಡ್ಡಿ ಉಂಟಾದ ಬಗ್ಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಲಾಗಿದೆ. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದ್ದು, ಗುತ್ತಿನ ಮನೆಯವರು ಹಾಗೂ ಎಂಎಸ್ಸಿಝಡ್ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸಭೆಯಲ್ಲಿ ದೈವಾರಾಧನೆಗೆ ಅಡ್ಡಿಪಡಿಸದಂತೆ ಎಂಎಸ್ಸಿಝಡ್ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಸಂಸದರು ಹಾಗೂ ಜಿಲ್ಲಾಧಿಕಾರಿಗಳು ನೆಲ್ಲಿದಡಿ ಗುತ್ತಿನ ಮನೆಯವರಿಂದ ಸಮಸ್ಯೆ ಆಲಿಸಿ ಬಳಿಕ ಸೂಕ್ತ ಪರಿಹಾರದ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಎಂಎಸ್ಸಿಝಡ್ ವಶದಲ್ಲಿರುವಂತಹ ನೆಲ್ಲಿದಡಿ ಗುತ್ತಿಗೆ ಪ್ರತ್ಯೇಕ ದಾರಿ ನಿರ್ಮಿಸಿಕೊಡುವುದರ ಬಗ್ಗೆಯೂ ಚರ್ಚೆ ನಡೆದಿದೆ. ಸಾಧ್ಯವಾದರೆ ಈ ಮನೆಯನ್ನ ಮರಳಿ ಗುತ್ತಿನ ಮನೆಗೆ ನೀಡಲು ಅವಕಾಶ ಇದೆಯೇ ಎಂಬ ಬಗ್ಗೆಯೂ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಲಾಗಿದೆ. ಸಮಸ್ಯೆಗೆ ಸೂಕ್ತ ಪರಿಹಾರ ಕಂಡುಕೊಳ್ಳುವ ತನಕ ಯಥಾಸ್ಥಿತಿಯಲ್ಲಿ ದೈವದ ಪೂಜೆ ನಡೆಸಿಕೊಂಡು ಹೋಗಲು ಬಿಡಬೇಕು. ಯಾವುದೇ ಕಾರಣಕ್ಕೂ ಕುಟುಂಬದವರಿಗೆ ದೈವದ ಪೂಜೆಗೆ ಅಡ್ಡಿ ಉಂಟು ಮಾಡಬಾರದು ಅಂತ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ನೆಲ್ಲಿದಡಿ ಗುತ್ತುವಿನ ಒಂದು ಸಮಸ್ಯೆ ಬಗ್ಗೆ ಆ ಜಾಗವನ್ನು ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಬೇಕು ಮತ್ತು ಆ ಜಾಗವನ್ನು ಫ್ರೀ ಮಾಡಬೇಕು ಅನ್ನುವಂಥ ಸ್ಥಳೀಯರ ಡಿಮಾಂಡ್ ಇದೆ. ಆ ದಿಸೆಯಲ್ಲಿ ಎಲ್ಲ ಅಂಶಗಳನ್ನು ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ವಿಶೇಷ ಆರ್ಥಿಕ ವಲಯದ ಅಧಿಕಾರಿಗಳು, ನೆಲ್ಲಿದಡಿ ಗುತ್ತುವಿನ ಸಂಬಂಧಪಟ್ಟವರು, ಆ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ನಾವು ಚರ್ಚೆಯನ್ನು ಮಾಡಿದ್ದೇವೆ. ಏನೆಲ್ಲ ಆಗಿತ್ತು 2006ರಿಂದ ಇವತ್ತಿನವರೆಗೆ ಯಾವೆಲ್ಲ ಅಂಶಗಳು ಇತ್ತು ಅನ್ನುವಂಥದ್ದನ್ನು ಇವತ್ತು ಕೂಲಂಕುಷವಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡಿದ್ವಿ. ಆಮೇಲೆ SEZನ ಅಧಿಕಾರಿಗಳಿಗೆ ಸದ್ಯಕ್ಕೆ ಅವರ ಧಾರ್ಮಿಕ ವಿಧಿವಿಧಾನಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಹೇಗೆ ಮಾಡಿಸ್ಬೋದು ಅನ್ನುವಂಥದ್ದನ್ನು ಕುಟುಂಬಸ್ಥರು ಮತ್ತು ಅವರು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಸಮನ್ವಯಕ್ಕೆ ಬರಬೇಕು ಅನ್ನೋಂಥದ್ದನ್ನು ಹೇಳಲಾಗಿದೆ. ಈಗಾಗಲೇ ಆ ಜಾಗೆ ನೋಟಿಫಿಕೇಷನ್ ಆಗಿ ಅಕ್ವಿಸಿಷನ್ ಆಗಿರುವಂಥ ಜಾಗೆ ಮತ್ತು ರಿಲೀಫ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ಗೆ ಸಂಬಂಧಪಟ್ಟ ಎಲ್ಲ ಸೌಲಭ್ಯಗಳು ಕೂಡ ಅವರಿಗೆ ಸಿಕ್ಕಿದೆ. ಇದೆಲ್ಲದರ ಮಧ್ಯೆ ಇದನ್ನು ಹೇಗೆ ಇತ್ಯರ್ಥ ಮಾಡುವುದನ್ನುವಂಥದ್ರ ಬಗ್ಗೆ ಇಲಾಖೆಯ ಅಧಿಕಾರಿಗಳು SEZನವರು ಮತ್ತು KIDB ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಜಾಗ ಆಗಿರೋದ್ರಿಂದ ಯಾವ ರೀತಿ ಇದನ್ನು ಫ್ರೀ ಮಾಡ್ಬೋದು ಅನ್ನುವಂಥ ಅಂಶಗಳನ್ನು ನೀವು ಒಂದು ಪ್ರಪೋಸಲನ್ನು ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ಹೇಳಿದ್ದೇವೆ. ಆ ಪ್ರಪೋಸಲನ್ನು ನೋಡಿಕೊಂಡು ಮುಂದಿನ ದಿವಸಗಳಲ್ಲಿ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಥಾರಿಟೀಸ್ಗಳನ್ನು ನೋಡಿಕೊಂಡು ಹೇಗೆ ಅದನ್ನು ಮುಂದೆ ಕೊಂಡು ಹೋಗೋದು ಅನ್ನುವಂಥದ್ರ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕಾಗಿದೆ. ನಮ್ಮ ಉದ್ದೇಶ ಇಷ್ಟೇ, ನಂಬಿಕೆಯ ವಿರುದ್ಧ ಯಾರೂ ಇಲ್ಲ. ಈ ತುಳುನಾಡಿನ ನಂಬಿಕೆಯನ್ನು ಉಳಿಸಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಪರ್ಮನೆಂಟ್ ಸೊಲ್ಯೂಷನ್ ಕುಟುಂಬಸ್ಥರ ಡಿಮಾಂಡ್ ಏನಿದೆ ಆ ಡಿಮಾಂಡನ್ನು ಅದಕ್ಕೆ ಒಂದು ಸಮನ್ವಯತೆ ಇಷ್ಟವರೆಗೆ ಇರಲಿಲ್ಲ. ಸಮನ್ವಯತೆಯನ್ನು ತರುವ ದೃಷ್ಟಿಯಿಂದ ಇವತ್ತಿನ ಸಭೆಯ ಮುಖ್ಯ ಉದ್ದೇಶ ಆಗಿತ್ತು. ಇಲ್ಲ, ಈ ನೆಲ್ಲಿದಡಿ ಗೊತ್ತಿದ್ದು MSEZಗೆ ಅಂತ ಅಕ್ವೇರ್ ಆಗಿರುವಂಥ ಇದು ಒಳಗಡೆ ಒಂದು ದೇವಸ್ಥಾನ, ಎಂಡೋಮೆಂಟ್ಸ್ಗೆ ಸೇರಿರುವಂಥ ಒಂದು ದೇವಸ್ಥಾನ. ಆ ದೇವಸ್ಥಾನದ ಭಂಡಾರ ಮನೆ ಇರುವಂಥ ಗುತ್ತಿನ ಮನೆ. ಈಗ ಅವ್ರದ್ದು ಸ್ಪೆಸಿಫಿಕ್ ಆಗಿರೋದು ಗ್ರೀವೆನ್ಸು, ಪ್ರತಿ ತಿಂಗಳು ಸಹ ಅವ್ರು ಹೋಗ್ಬಿಟ್ಟು ಅಲ್ಲಿ ಏನೊಂದು ಪೂಜೆ ಇದನ್ನು ಮಾಡಬೇಕಾಗಿದೆ. ಅದರದ್ದು ಸಂಬಂಧ ಅವ್ರು ಹೋಗಿ ಬರೋದಕ್ಕೆ ಅಡಚಣೆ ಆಗದಂಗೆ ರೀತಿಯಲ್ಲಿ ಏನು ಮಾಡಬೇಕು ಅಂತ, ಅದು ಕೂಡ ಇಷ್ಟು ವರ್ಷವೂ ಕೂಡ ಅದನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಜನವರಿ ತನಕ, ಫೆಬ್ರವರಿಯಲ್ಲೂ ಕೂಡ ಅವ್ರಿಗೆ ಏನು ತೊಂದರೆ ಅಂತ ಆಗಿಲ್ಲ. ಅವ್ರದ್ದು ಏನು ಜೆನ್ಯೂನ್ ಆಗಿ ಅವ್ರದ್ದು ಏನು ಬೇಡಿಕೆ ಇದೆ ಅದಕ್ಕೆ ಏನೇನು ಆಪ್ಷನ್ಸ್ ಇರ್ಬೋದು ಅನ್ನೋಂಥದ್ದನ್ನು ಕಂಡುಹಿಡಲಿಕ್ಕೆ ಹೇಳಿದ್ದೇವೆ. ಅದರದ್ದು ಸಾಧ್ಯತೆಗಳ ಬಗ್ಗೆ ಮುಂದೆ ಚರ್ಚೆ ಮಾಡ್ತೀವಿ. ಬಟ್ ಅಲ್ಲಿ ತನಕ ಕೂಡ ಯಾವುದೇ ರೀತಿಯಲ್ಲಿ ಇರುವಂಥ ಆಚರಣೆಗಳಿಗೆ ತೊಂದರೆ ಬಾರದ ಹಾಗೆ ಇಲ್ಲಿ ತನಕ ಹೆಂಗೆ ಸುಮುಖವಾಗಿ ಆಗ್ತಾಯಿತ್ತೋ ಅದೇ ರೀತಿಯಲ್ಲಿ ಮುಂದುವರಿಸಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ.